Hai palle. Ini yang kalian lihat si baby na birthday undu. Ay kulti kadu baida. ಹಾಯ್ ಎಲ್ಲರಿಗೂ. ಇವತ್ತು ನನ್ನ ತಮ್ಮನ ಮಗನಾದ ರಿಯಾನ್ಶಿನ ಬರ್ತ್ಡೇಗೆ ನಾವಿವತ್ತು ಇಲ್ಲಿಗೆ ತಿಕ್ಕಹಟ್ಟಿಗೆ ಬಂದಿದ್ದೇವೆ. ನಮ್ಮದು ಪ್ಲ್ಯಾನ್ ಇತ್ತು ಪಬ್ಬಸ್ಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರೋದಂತ ಪ್ಲ್ಯಾನ್ ಇತ್ತು. ಹಾಗೇ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಮತ್ತು ಈಗ ತಿಕ್ಕಹಟ್ಟಿಗೆ ಹೋಗ್ತಾ ಇದ್ದೇವೆ. ತಿಕ್ಕಹಟ್ಟಿಗೆ ಹೋಗಿ ಅಲ್ಲಿಯೇ ಕೇಕ್ ಎಲ್ಲ ಕಟಿಂಗ್ ಮಾಡೋದಂತೆಲ್ಲ ಡಿಸೈಡ್ ಮಾಡಿದ್ದೇವೆ. ಅದಕ್ಕೆ ಈಗ ಒಂದು ಕೇಕ್ ಬೇಕಲ್ಲ, ಈಗ ನಾವು ಕೇಕ್ ತಗೊಳ್ಳಿಕ್ಕೆ ಅಂತ ಇಲ್ಲಿ ಬಂದಿದ್ದೇವೆ. ಈಗ ಅತ್ತಿಗೆ ಮತ್ತು ನನ್ನ ಚಿಕ್ಕ ತಂಗಿ ಸುಷ್ಮಿತಾ ಕೇಕ್ ತರಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ನಮಗೆ ಬೇಕಾದ ಫ್ಲೇವರ್ದು ಕೇಕ್ ಸಿಗಲಿಲ್ಲ, ಅದಕ್ಕೆ ಅಲ್ಲಿಂದ ಅವರು ವಾಪಸ್ ಬಂದರು. ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೇವೆ ಕೇಕ್ ತರಲಿಕ್ಕೆ. ಇಲ್ಲಿ ಇನ್ನೊಂದು ಕೇಕ್ ಶಾಪ್ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಈಗ ನಮಗೆ ಒಂದು ಕೇಕ್ ಸಿಕ್ಕಿತು, ನಮಗೆ ಇಷ್ಟದ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ಇದ್ದು ಕೇಕ್ ಸಿಕ್ಕಿತು. ನೋಡಿ, ಇದು ಸುರತ್ಕಲ್ ಸಂತೆ. ಇಲ್ಲಿ ಬುಧವಾರ ಸಂತೆ ಇರ್ತದೆ, ಸುರತ್ಕಲ್ನ ಸಂತೆ ಅಂತ ಹೇಳ್ತಾರೆ. ಎಲ್ಲ ಥರದ ವಸ್ತುಗಳು ಇಲ್ಲಿ ಸಿಗ್ತದೆ ಸಂತೆಯಲ್ಲಿ. ಹಾಗೆ ನಾನು ಪಾಸ್ ಆಗುವಾಗ ಇದರದ್ದು ವಿಡಿಯೋ ಮಾಡಿದ್ದೆ. ಈ ಸಂಜೆಯ ಹೊತ್ತಿಗೆ ಬಂದರೆ ಕಡಿಮೆ ರೇಟಿನಲ್ಲಿ ಇಲ್ಲಿ ತರಕಾರಿಗಳೆಲ್ಲ ಸಿಗ್ತದೆ. ಈಗ ನಾವು ತಿಕ್ಕಹಟ್ಟಿಗೆ ಬಂದೆವು. ini yang kalian lihat si baby na birthday undu ay kulti kadu baida. ಈಗ ಕೇಕ್ ಎಲ್ಲ ಕಟ್ಟಿಂಗ್ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಕೇಕ್ ಎಲ್ಲ ಬಾಕ್ಸಿನಿಂದ ತೆಗೆದು ಹೊರಗೆ ಇಡ್ತಾ ಇದ್ದಾರೆ.
ಅಸಿತ್ ಹೌದು ನಾನು ಕರೆಕ್ಟ್ ಕೊಡ್ತೇನೆ ಒಂಜಿ ಸೆಲ್ಫಿ ಕುಕ್ಕೀಸಾ ಎಲ್ಲಿ ಆಯ್ತಿಲ್ಲ ಎಲ್ಲಿ ಪಾಡು ಎಲ್ಲಿ ಹೆಂಗೆ ಶಾರ್ ಮುಡ್ಚಿ ಚಿಕನ್ ಹೈದರಾಬಾದ್ ಒಂದು ಮೊಂಡ ಮಿಲ್ಕ್ ಶೇಕ್ ಟೆಂಡರ್ ಮಿಲ್ಕ್ ಶೇಕ್ ರೊಟ್ಟಿ
ಊಟ ಎಲ್ಲ ಆಯಿತು. ಈಗ ನಾವು ಮನೆ ಕಡೆ ಹೊರಡ್ತಾ ಇದ್ದೇವೆ. ತುಂಬ ಕತ್ತಲಾಯಿತು. ಓಕೆ ಬಾಯ್, ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.